ಈ ಒಂದು ಸಮಯದಲ್ಲಿ ಕಳೆದ 19 ವರ್ಷಗಳ ಅವಧಿಯಲ್ಲಿ ನಾವು ಸುಮಾರು ಪ್ರತಿ ವರ್ಷ 50ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ಈ ಒಂದು ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದ ಅಡಿಯಲ್ಲಿ ಅವರ ಶೈಕ್ಷಣಿಕ ವೆಚ್ಚವನ್ನು ಮತ್ತು ಅವರ ಶೈಕ್ಷಣಿಕ ಸವಲತ್ತುಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ಬಹಳ ಒಂದು ಕೊರೋನಾದಂತಹ ಪಿಡುಗಿರುವುದರಿಂದ ಮತ್ತು ಸಾಮಾಜಿಕ ಅಂತರ ಅಥವಾ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವಂಥ ನೆಲೆಯಲ್ಲಿ ಸರಳವಾಗಿ ಈ ಒಂದು ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ದತ್ತು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು, ಅಭಿನಂದನಾ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು, ಹೆತ್ತವರನ್ನು ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಈಗ ಇಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಅಧ್ಯಕ್ಷರು ಹಾಗೆ ಸಾಮಾಜಿಕ ಧುರೀಣರು ಆಗಿರ್ತಕ್ಕಂಥ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿರ್ತಕ್ಕಂಥ KT ಸುವರ್ಣ ಇವರು ವಹಿಸುತ್ತಿದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಸಲಹೆಗಾರರು ಮತ್ತು ಶ್ರೀ ಮಲರಾಯ ಧೂಮಾವತಿ ಬಂಡರಮನೆ ಟ್ರಸ್ಟ್ ಇದರ ಆಡಳಿತ ಮುಕ್ತೇಶ್ವರರು ಹಿರಿಯರಾಗಿರ್ತಕ್ಕಂಥ ಬಾಬು ಶ್ರೀಶಾಸ್ತ್ರಕಿನ್ಯ ಇವರು ನೆರವೇರಿಸುತ್ತಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಇರುವಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕಿದ್ದಾರೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಮುಂಡಲಿಯವರು. ಶಿಕ್ಷಣ, ಸಂಘಟನೆ, ಸಮಾಜ ಸೇವೆ ಎನ್ನುವ 3 ಮುಖ್ಯ ಉದ್ದೇಶದೊಂದಿಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಈ ಒಂದು ಉಳ್ಳಾಲ ಭಾಗದಲ್ಲಿ ಆರಂಭಗೊಂಡಿದೆ. ನಿರಂತರ 2 ದಶಕಗಳಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಲ್ಲದೆ ಹಲವಾರು ಸಾಮಾಜಿಕ ಕಳಕಳಿಯ ಒಂದು ಕಾರ್ಯಕ್ರಮದೊಂದಿಗೆ ಇವತ್ತು ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಕಾರ್ಯನಿರ್ವಹಿಸುತ್ತದೆ. ನಿರಂತರ 20 ವರ್ಷಗಳಿಂದ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳನ್ನು ಗುರುತಿಸಿ ಆ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಬೇಕು ಎನ್ನುವ ಉದ್ದೇಶದೊಂದಿಗೆ ಹಲವಾರು ಬಡ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರದ ಮೂಲಕ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದೆ. ಅಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮದೊಂದಿಗೆ ಈ ಒಂದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತನ್ನ ಹಲವಾರು ಕಾರ್ಯಕ್ರಮದೊಂದಿಗೆ ಈ ಒಂದು ಭಾಗದ ಜನರೊಂದಿಗೆ ಚಿರಪರಿಚಿತರಾಗಿದೆ. ಇವತ್ತು ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಮಹತ್ವಾಕಾಂಕ್ಷೆಯಾದಂಥ ಕಾರ್ಯಕ್ರಮ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನಾವೊಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಅಧ್ಯಕ್ಷರು, ಧಾರ್ಮಿಕ ಮುಖಂಡರು, ಹಲವಾರು ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮ ತನ್ನನ್ನು ತೊಡಗಿಸಿಕೊಂಡಂಥ ಸನ್ಮಾನ್ಯ ಶ್ರೀಯುತ KT ಸುವರ್ಣ ಇವರು ಈ ಒಂದು ಸಮಾರಂಭದ ಅಧ್ಯಕ್ಷರನ್ನು ವಹಿಸಬೇಕೆಂದು ಕೇಳ್ಕೊಳ್ತಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಹಿರಿಯರು, ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಗೌರವ ಸಲಹೆಗಾರರು, ಹಲವಾರು ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿದ ಸನ್ಮಾನ್ಯ ಬಾಬು ಶಾಸ್ತ್ರಜ್ಞ ಇವರು ಉಪಸ್ಥಿತರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಸನ್ಮಾನ್ಯ ಬಾಬು ಶಾಸ್ತ್ರಜ್ಞ ಅವರು ತನ್ನ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದೊಂದಿಗೆ ಉದ್ಘಾಟಿಸಿದ್ದಾರೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ದತ್ತು ಸಂಚಾಲಕರಾದಂಥ ನಮ್ಮೆಲ್ಲರ ಹಿತೈಷಿಗಳು, ಮಾರ್ಗದರ್ಶನದ ಶ್ರೀಯುತ ಆನಂದಕ್ಕೆ ಹಸಿ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ವೇದಿಕೆಯ ಕಾರ್ಯಾಧ್ಯಕ್ಷರು, ಮಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಗುರುಪೀಠದ ಸದಸ್ಯರಾದ ಶ್ರೀಯುತ ಸತೀಶ್ ಕರ್ಕೇರ್ ಇವರು ಕೂಡ ಉಪಸ್ಥಿತರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಹಾಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇದರ ಅಧ್ಯಕ್ಷರು ಹಾಗೆ ರಾಜಕೀಯ ಮುಖಂಡರಾದಂಥ ಶ್ರೀಯುತ ಜೀವನ್ ಕುಮಾರ್ ತುಕ್ಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳಾದಂಥ ಶೈಕ್ಷಣಿಕ ದತ್ತು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ.
ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆ ಸುಮಾರು 14 ವರ್ಷದಂಬು ಉದೀಪನ ಆಗ್ತದೆ. ಆನೆಗೆ ಇನಿ ಮುಟ್ಟಲ ದತ್ತು ಸ್ವೀಕಾರ ಶೈಕ್ಷಣಿಕ ಇಂಚಿತ್ತಿನ ಎಡ್ಡೆ ಕೆಲಸನು ಸುಮಾರು 14 ವರ್ಷದಿಂದ ನಮ್ಮ ಸಂಸ್ಥೆ ಮಲ್ತೊಂದು ಬರ್ತದೆ. ಇನ್ನಿತ್ತ 14 ವರ್ಷ ಹೋದ 20ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರದ ಈ ಸಂದರ್ಭಗಳು ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಇಜಿಲ ನಂಗೆ ಮಾತ್ರೆಗಳು ಗೊತ್ತಿತ್ತಲ್ಲ ಕಣೆ ಕೊರೋನಾ ಪಂಪನ ಚಿತ್ತನ ಒಂಜಿ ಮಹಾಮಾರಿ ರೋಗ ಬತ್ತ ನಡೆದಾದ ಈ 2 ವರ್ಷಡು ನಂಗೆ ಕಾರ್ಯಕ್ರಮ ಪಡ್ದಂಡ ಭಾರಿ ಕಷ್ಟ ನಂಗೆ ಮಾತ್ರೆಗಳು ಗೊತ್ತುಂಟು ಏನ ಬಂಡ ಸರ್ಕಾರದ ಆದೇಶ ಏಕೆ ಬಿಡಾದ ಸಾಂಕೇತಿಕವಾದ ನಮ್ಮ ಕರಿಣ ವರ್ಷದ ಎಲ್ಲೆ ಮಟ್ಟದ ನಮ್ಮ ದತ್ತು ಸ್ವೀಕಾರ ಮಾಡ್ತದೆ ಏರು ಹೈಸ್ಕೂಲ್ ವಿದ್ಯಾ ಎಡ್ಡೆ ಒಂಜಿ ಮಾರ್ಕ್ ದತ್ತದ ಅಕ್ಲಿಗೆ ನಮ್ಮ ಅಕ್ಲಿನ ದತ್ತು ಸ್ವೀಕಾರ ಮತ್ತೊಂದು ಅಕ್ಲಿಗೆ ವಿದ್ಯಾಕಲ್ಪನ ಚಿತ್ತನ ಒಂಜಿ ಕಾರ್ಯಕ್ರಮ ನಮ್ಮ ಸುಮಾರು ವರ್ಷ ನಿಂಚೆ ಮತ್ತೊಂದಿಲ್ಲ. ಇನ್ನಿತ ದಿನಡು ಈ ಕಾರ್ಯಕ್ರಮಗೂ ನಾವು ಮಾತೆಲ್ಲ ಸೇರಿದ ನಮ್ಮ ಇನ್ನು ಏತು ಜೋಕುಲು ಇನಿ ನಮ್ಮ ದತ್ತು ಸ್ವೀಕಾರ ಮತ್ತೊಂದು ವಿದ್ಯೆಗೆ ಎಡ್ಡೆ ಒಂಜಿ ಶಿಕ್ಷಣ ಪಡೆದು ಸಮಾಜದ ಎಡ್ಡೆ ಒಂಜಿ ಉನ್ನತ ಸ್ಥಾನಮಾನಗೂ ಹೋದು ಗೌರವಡು ನಮ್ಮ ಸಮಾಜವು ನಮ್ಮ ದಾದಾನ ಪಂಡದು ತೋಜಿಪ ಮಂಚಿತ ಕೆಲಸ ನಮ್ಮ ಜೋಕ್ಲಿಗೆ ಉಂಡು ಅಂಚಾದ ಪುನಗ ಇನಿ ದತ್ತು ಸ್ವೀಕಾರ ಮತ್ತು ನಂಚಿತ್ತಿನ ಜೋಕುಲು ಮಿತ್ತಿಗೆ ಈ ಸಂಸ್ಥೆನ ನಡಪವನ್ನ ಜವಾಬ್ದಾರಿಲ್ಲ ದತ್ತು ಸ್ವೀಕಾರ ಮತ್ತು ನಂಚಿತ್ತಿನ ಜೋಕ್ಲಿಗೆ ಜವಾಬ್ದಾರಿಲ್ಲ ಉಂಡು ದಯಪಂಡ ಏನಿತ್ತ ತಿನ್ನಟ್ಟು ನಮ್ಮ ಮಾತೆಲ್ಲ ಇತ್ತಂಡ ಮಿತ್ತಿಗೆ ನಿಕ್ಲು ದುಂಬು ಬರ್ತದೆ ಈ ಸಂಸ್ಥೆನ ನಡಪೋಡು ದಕ್ಕೆ ಬೂಡಾಪನ ಚಿತ್ತನ ಸಾಕಾರ ಕೊರ್ದು ಈ ಸಂಸ್ಥೆ ನನಾತ್ ಬೆಲೆಗೋಡು ಸುಮಾರು 14 ವರ್ಷ ದುಂಬು ಇಂಚಿಲ್ಲ ಈ ಸಂಸ್ಥೆ ನಡ್ತೊಂದು ಬತ್ತಿನ ನಂಗೆ ಮಾತ್ರೆಗಳು ಗೊತ್ತುಂಟು ಅಂಚಾದ ಪನಗ ಇದಕ್ಕೆ ನಮ್ಮನೆ ಜೋಡಣೆ ಮಾಡ್ತದೆ ನಮ್ಮನೆ ಇದಕ್ಕೆ ನಮ್ಮ ಸಮಾಜದ ಬಾಂಧವ್ಯರ ಆರ್ಥಿಕ ಮಟ್ಟದ ಏರು ಅಂತೆ ಪೆಡ್ಡೊಳ್ಳೆರ ಅಗ್ಲೆ ಹಿಡ್ದಾದಂಡ ಅಂತೆ ದೇತೊಂದು ನಮ್ಮ ಇನಿಮುಟ್ಟ ಈ ಕಾರ್ಯಕ್ರಮನು ಮಲ್ತೊಂಬತ್ತ ಅಂಚಾದ ಪನಗ ನನಾತ್ ಈ ಕಾರ್ಯಕ್ರಮ ಪೊರ್ಲಾವಡು ನಮ್ಮ ಹಿರಿಯರ ಚಿತ್ರ ಕೇಟೇಶ್ವರನ ಮಾರ್ಗದರ್ಶನಗಳು ಸುಮಾರು 14 ವರ್ಷದ ಈ ಕಾರ್ಯಕ್ರಮ ಆಯೋಜನೆ ಮಲ್ತೊಂದುಲ್ಲೇರು ಎಂದು ಭಾರಿ ಸಂತೋಷ ವಿಷಯ. ನನಾತ್ ದುಂಬುಗು ಈ ಕಾರ್ಯಕ್ರಮ ಪೊರ್ಲಾವಡಿ ನಮ್ಮ ಮಾತೆಲ್ಲ ಜೋಕುಲು ಎಡ್ಡೆ ಒಂಜಿ ವ್ಯಕ್ತಿತ್ವವಾದ ಸಮಾಜದ ಎಡ್ಡೆ ಒಂಜಿ ವಿದ್ಯಾವಂತರಾದ ನಿರ್ಮಾಣ ಆದ ಮಿತ್ತದ ನಮಕ್ ಹೋವು ನಮ್ಮ ಉದ್ಯೋಗ ಉಂಡ ಮತ್ತು ಹೋವೇ ಕೆಲಸಿತ್ತನೆ ನಮ್ಮ ಪೊರ್ಲು ಮಲ್ತದೆ ನಾತ ನಮ್ಮ
ಈ ಸಂಘಟನೆ ಅನಾಥ ಬುಲೆವಡು ಮಾತೆಲ್ಲ ಇದಕ್ಕೆ ಕೈ ಜೋಡಿಸಾದೆ ಈ ಕಾರ್ಯಕ್ರಮ ಪೂರ್ಲ ಆವಡೆ ಪಂಡದೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ನಿಜವಾಗಲೂ ಇವತ್ತು ಬಹಳ ಒಂದು ಸಣ್ಣ ಪ್ರಮಾಣದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತುಂಟು. ಆದರೆ ಕಳೆದ 19 ವರ್ಷಗಳ ಅವಧಿಯಲ್ಲಿ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಅಂದರೆ ಅದೊಂದು ಹಬ್ಬದ ರೀತಿಯಲ್ಲಿ ಆಗಿರುವಂಥದ್ದು. ದೊಡ್ಡ ಸಂಖ್ಯೆಯಲ್ಲಿ ಇಂತಹ ಒಂದು ಚಿಕ್ಕ ಸಭಾಂಗಣದಲ್ಲಿ ಸಾಕಾಗ್ತಿರಲಿಲ್ಲ. ಸುಮಾರು 50ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ನಾವು ಸಂಪೂರ್ಣ ಅವರ ಶೈಕ್ಷಣಿಕ ವೆಚ್ಚ ಈ ದತ್ತು ಸ್ವೀಕಾರ ಕಾರ್ಯಕ್ರಮ, ಅದರೊಟ್ಟಿಗೆ 200ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ, ಸಮಾಜದ ಎಲ್ಲ ಮಕ್ಕಳಿಗೆ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅವರು ಅಭಿನಂದನೆ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಕಳೆದ 19 ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೂ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಲಿಕ್ಕೆ ಅಸಾಧ್ಯವಿರುವಂಥದ್ದು ಬಹಳ ನಮಗೆ ಕೂಡ ಬೇಸರ ಇದೆ. ಮುಂದಿನ ವರ್ಷ ಆ ಭಗವಂತ ಅನುಗ್ರಹಿಸಿದರೆ ಈ ಜಗತ್ತಿಗೆ ಬಂದಂಥ ಒಂದು ಮಹಾಮಾರಿಯಾಗಿರ್ತಕ್ಕಂಥ ಕೊರೋನಾ ಆ ಒಂದು ಸಂಪೂರ್ಣವಾಗಿ ಹೋದರೆ, ನಿರ್ಮೂಲನೆ ಆದರೆ ಮುಂದಿನ ವರ್ಷದಲ್ಲಿ ಮತ್ತೊಮ್ಮೆ ನಮ್ಮ ಆ ವೈಭವದ ಕಾರ್ಯಕ್ರಮಗಳು, ಸಂಭ್ರಮದ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಂಟು ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಕಳೆದ 20 ವರ್ಷಗಳಲ್ಲಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ, ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ, ಪ್ರಸ್ತುತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿರ್ತಕ್ಕಂಥ KT ಸುವರ್ಣರವರ ಒಂದು ನಾಯಕತ್ವದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ 20 ವರ್ಷಗಳ ಅವಧಿಯಲ್ಲಿ ಒಂದು ದೊಡ್ಡ ಆಲದ ಮರದ ರೀತಿಯಲ್ಲಿ ಇವತ್ತು ಒಂದು ಎಲ್ಲವನ್ನ ಈ ಭಾಗದಲ್ಲಿರ್ತಕ್ಕಂಥ ಒಂದು ಅಸಹಾಯಕರಿಗೆ ಆಸರೆ ನೀಡುವಂಥ ನೆಲೆಯಲ್ಲಿ, ಅದರೊಟ್ಟಿಗೆ ಯುವ ಪ್ರತಿಭೆಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ, ಯುವ ನಾಯಕತ್ವವನ್ನು ಬೆಳೆಸುವಂಥ ನೆಲೆಯಲ್ಲಿ ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಎಲ್ಲ ರಂಗಗಳಲ್ಲಿ ಕೂಡ ನಮ್ಮ ಸಮಾಜದ ಬಂಧುಗಳು ಮುಂದೆ ಬರಬೇಕು ಎನ್ನುವಂಥ ಒಂದು ನೆಲೆಯಲ್ಲಿ ನಾವು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಕಳೆದ 20 ವರ್ಷಗಳ ಅವಧಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂಥದ್ದು ತಾವೆಲ್ಲರೂ ಕೂಡ ನೋಡಿದ್ದೇವೆ, ಕಂಡಿದ್ದೇವೆ. KT ಸುವರ್ಣರವರ ಜೊತೆಯಲ್ಲಿ ಅವರಿಗೆ ಜೊತೆಯಾಗಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕರ್ಕೇರ್ ಅವರು ಕೂಡ, ಆ ಇಬ್ಬರು ಜೋಡೆತ್ತುಗಳ ಒಂದು ರೀತಿಯಲ್ಲಿ ಇಬ್ಬರು ಜೋಡೆತ್ತುಗಳ ಒಂದು ನಿರ್ದೇಶನದಿಂದ ನಾವೆಲ್ಲರೂ ಕೂಡ ಅವರೊಟ್ಟಿಗೆ ಇದ್ದುಕೊಂಡು ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಬಹಳ ಒಂದು ಸಕ್ರಿಯವಾಗಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇವೆ. KT ಸುವರ್ಣರವರ ಬಗ್ಗೆ ಹೇಳಬೇಕಾದ್ರೆ ಅದು ಅವರು ಒಂದು ಕಾರ್ಯಕ್ರಮ ಯಾವುದೇ ಇರ್ಬೋದು, ಸಣ್ಣ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ದೊಡ್ಡ ಕಾರ್ಯಕ್ರಮ ಇರ್ಬೋದು, ಎರಡನ್ನೂ ಕೂಡ ಒಂದೇ ರೀತಿಯಲ್ಲಿ ಅವರು ನೋಡುವಂಥದ್ದು. ಅದಕ್ಕೆ ಇವತ್ತು ಊದುಬತ್ತಿ ಇಲ್ಲ ಅಂತ ಒಂದು ಸಣ್ಣ ಒಂದು ತಪ್ಪಾಗಿದೆ, ಅದಕ್ಕೆ ನನಗೆ ಕೂಡ ಕರೆದು ಅವರು ಬೈದಾಯಿತು. ಈಗ ಅಂದರೆ ಎಲ್ಲ ಸಣ್ಣ ತಪ್ಪುಗಳನ್ನು ಕೂಡ ಅವರು ನೋಡಿ ಆ ಸಣ್ಣ ತಪ್ಪು ಕೂಡ ಆಗಬಾರದು ಎನ್ನುವಂಥ ನೆಲೆಯಲ್ಲಿ ಇವತ್ತು ಸಣ್ಣ ಕಾರ್ಯಕ್ರಮ ಇದೊಂದು, ಆದರೂ ಕೂಡ ಅವರು ಅದನ್ನು ದೊಡ್ಡ ಕಾರ್ಯಕ್ರಮದ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ. ಅದು ನಿಜಕ್ಕೂ ಒಂದು ನಾಯಕತ್ವದ ಮತ್ತು ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ನಮಗೆಲ್ಲರಿಗೂ ಕೂಡ ಅದೊಂದು ಪ್ರೇರಣೆ, ಸ್ಫೂರ್ತಿ. ಆದ್ದರಿಂದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಇಷ್ಟು ಸಮಯಗಳ ಅವಧಿಯಲ್ಲಿ ಸದೃಢವಾಗಿ, ಬಲಿಷ್ಠವಾಗಿ ಮತ್ತು ಸಮೃದ್ಧವಾಗಿ ಬೆಳೆದಿದೆ, ಒಂದು ಮುನ್ನಡೆಯುತ್ತಿದೆ ಎನ್ನುವಂಥಕ್ಕೆ ಅವರ ಒಂದು ಕಾರ್ಯತತ್ಪರತೆ ಮತ್ತು ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಸದಸ್ಯರ ಒಂದು ಸೇವಾ ಮನೋಭಾವನೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ಈ ದತ್ತು ಸ್ವೀಕಾರ ಕಾರ್ಯಕ್ರಮದ ಒಟ್ಟಿಗೆ ಕೋಟಿ ಚೆನ್ನಯ ಕ್ರೀಡಾಕೂಟ ಕಾರ್ಯಕ್ರಮ ಕಳೆದ ವರ್ಷ ಆ ಕಾರ್ಯಕ್ರಮ ಕೂಡ ಮಾಡಲಿಕ್ಕೆ ಅನನುಕೂಲ ಆಗಿದೆ. ಹಾಗೆ ಮಕ್ಕಳಿಗೆ ಸಾಂಸ್ಕೃತಿಕ ವೇದಿಕೆಯನ್ನು ಅರ್ಪಣೆ ಮಾಡುವಂಥ ಮೆರುಗು ಎನ್ನುವಂಥ ಕಾರ್ಯಕ್ರಮವನ್ನು ಕಳೆದ ವರ್ಷ ನೀಡಿದ್ದೇವೆ. ಅಲ್ಲದೆ ಆಯುಷ್ಮಾನ್ ಭಾರತ್ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳು ನೀಡುವಂಥದ್ದು, ಇಲ್ಲಿ ಈ ಭಾಗದಲ್ಲಿ ಇರುವಂಥ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸುಮಾರು ಬಡ ಕುಟುಂಬಗಳು ಅವರ ಮನೆ ಕೆಲಸಕ್ಕೆ ಆಗಿರ್ಬೋದು, ಮನೆ ನಿರ್ಮಾಣಕ್ಕೆ ಆಗಿರ್ಬೋದು, ಶೈಕ್ಷಣಿಕ, ವೈದ್ಯಕೀಯ, ಮದುವೆ ಖರ್ಚಿಗೆ ಎಲ್ಲ ಕೂಡ ಅವರು ತಮ್ಮ ಮನವಿಗಳನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಹಾಗೆ ಕಾರ್ಯಾಧ್ಯಕ್ಷರು ಸ್ಪಂದನೆ ನೀಡುತ್ತಿದ್ದಾರೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಕೂಡ ಅದರೊಟ್ಟಿಗೆ ಸೇವೆಯನ್ನು ಮಾಡಿಕೊಂಡು ಬಂದಿದೆ. ಕಳೆದ 20 ವರ್ಷಗಳ ನಮ್ಮ ಸೇವಾ ಅವಧಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೇಳಬೇಕಾದ್ರೆ ಇವತ್ತು ಸಂಜೆಯವರೆಗೆ ನಾವು ಹೇಳಿಕೊಂಡೇ ಹೋಗ್ಬೋದು. ಆದರೂ ಕೂಡ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಸರಳ, ಕೇವಲ ಒಂದು ಗಂಟೆಯ ಕಾರ್ಯಕ್ರಮ, ನಾವು ಹೆಚ್ಚಿಗೆ ಈ ಕಾರ್ಯಕ್ರಮವನ್ನು ಮಾಡೋದಿಲ್ಲ.
ಮುಂದೆ ಈ ಒಂದು ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಅಂಗ ಮಕ್ಕಳ ಶೈಕ್ಷಣಿಕ ದತ್ತು ಸ್ವೀಕಾರ 2021-22 ಸಾಲಿನ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಮಕ್ಕಳ ಪಟ್ಟಿಯನ್ನು ಶೈಕ್ಷಣಿಕ ದತ್ತು ಸ್ವೀಕಾರ ಮಾಡುವಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಮ್ಮ ದತ್ತು ಸಂಚಾಲಕರು, ಅದೇ ರೀತಿ ನಿವೃತ್ತ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಆನಂದ್ ಕೆ ಅಸೆಗೊಳಿ ತಮ್ಮ ಮುಂದೆ ಅವರು ಒಂದಷ್ಟು ತಮಗೆ ಇತ್ತ ನುಡಿಗಳನ್ನು ಅದರೊಟ್ಟಿಗೆ ಈ ಪಟ್ಟಿಯನ್ನು ಅವರು ಓದಲಿಕ್ಕಿದ್ದಾರೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಅಧ್ಯಕ್ಷರಾದಂಥ ಕೆ.ಡಿ. ಸ್ವರ್ಣರೇ, ಕಾರ್ಯಾಧ್ಯಕ್ಷರಂಥ ಸತೀಶ್ ಕರ್ಕೇರವರೇ, ನಮ್ಮ ಹಿರಿಯ ಸಲಹೆಗಾರರಾದಂಥ ಬಾಬು ಕಿನ್ನರವರೇ, ಉಪಾಧ್ಯಕ್ಷರಾದಂಥ ಹರೀಶ್ ಮುಂಡೋಲಿ ಅವರೇ ಮತ್ತು ಕಾರ್ಯದರ್ಶಿ ಜೀವನ್ರವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ, ಪೋಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷಗಳಿಂದ ನಾವು ಈ ದತ್ತು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರ ಅನುಮತಿ ಮೇರೆಗೆ ಸ್ಥಗಿತಗೊಳಿಸಿದ್ದೆವು. ಕೊರೋನಾ ಮಹಾಮಾರಿ ಅಂತ ಬಲಿದೊಡ್ಡ ಕಾಯಿಲೆ ಪಸರಿಸಿದಂಥ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಜೊತೆಯಾಗಿ ಸೇರಿಸುವಂಥದ್ದು ಬಹಳ ತಪ್ಪಾಗುತ್ತದೆ, ಸರ್ಕಾರದ ನಿಯಮವನ್ನು ನಾವು ವಿರೋಧಿಸುತ್ತಾಗ್ತದೆ ಅಂತ ಹೇಳಿಕೊಂಡು ನಮ್ಮ ಅಧ್ಯಕ್ಷರು ಅದನ್ನು 1-2 ಸಂದರ್ಭಗಳಲ್ಲಿ ಅದನ್ನು ಮುಂದೂಡುವಂಥ ಅವಕಾಶವನ್ನು ಕೇಳಿದರು. ಆ ಮೂಲಕ ನಾವು ಇವತ್ತು ಕೇವಲ 1 ತರಗತಿಯ ವಿದ್ಯಾರ್ಥಿಗಳು ಮಾತ್ರ, ಇಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ, ಕೇವಲ 15 ಮಕ್ಕಳು ಉಳಿದಿರುವಂಥ 15 ವಿದ್ಯಾರ್ಥಿಗಳನ್ನು ಮಾತ್ರ ಈ ವರ್ಷಕ್ಕೆ ನಾವು ದತ್ತು ಸ್ವೀಕಾರ ಮಾಡುವಂಥ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ. ಮಕ್ಕಳು, ಇದರ ಜೊತೆಯಲ್ಲಿ ನಾನೊಂದು ಸಂದೇಶ ನಿಮಗೆ ಹೇಳ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಕೊರೋನಾದ ಅಲೆ ಕಡಿಮೆ ಆಗಿದ್ದರೂ ಕೂಡ ಅದು ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಸಂತೋಷ ಪಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಜಾಗ್ರತೆಯನ್ನು ಮಾಡಬೇಕಾಗಿದೆ. ಸರ್ಕಾರದ ನಿಯಮ ಏನು ಹೇಳಿದೆ, ಮಾಸ್ಕನ್ನು ಕಡ್ಡಾಯವಾಗಿ ಧರಿಸುವಂಥದ್ದು, ಶಾಲೆಯಲ್ಲಿ ಮಕ್ಕಳು ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು, ಕೈ ಕಾಲುಗಳ ಮುಖವನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಮಕ್ಕಳ ಜೊತೆಯಲ್ಲಿ ಜೊತೆಯಾಗಿ ಕೈ ಹೆಗಲಿಗೆ ಹಾಕಿಕೊಂಡು ನಡೆಯದೇ ಇರುವಂಥದ್ದು, ಮನೆಯಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು, ಇದು ಬಹಳ ಮುಖ್ಯ. ಇವಾಗ ನಿಮಗೆ ಇಲ್ಲಿವರೆಗೆ ಆನ್ಲೈನ್ನ ಮೂಲಕ ತರಗತಿ ನಡೀತಾ ಇತ್ತು, ಆದರೆ ಇವಾಗ ಮೊನ್ನೆಯಿಂದ ಆಫ್ಲೈನ್ ತರಗತಿಗಳು ಆರಂಭವಾಗಿದೆ. ಎಲ್ಲ ಮಕ್ಕಳು ಕೂಡ ಇವತ್ತು ಶಾಲೆಗೆ ಹೋಗ್ತಾ ಇದ್ದೀರಿ. ನಾಡ್ದು 20 ತಾರೀಕಿನಿಂದ ಬಹುಶಃ 1ನೇ ತರಗತಿಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹೋಗುವಂಥದ್ದು ಅವಕಾಶ ಸರ್ಕಾರ ಕಲ್ಪಿಸಿದೆ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಹಕರಿಸಬೇಕು, ನಿಮ್ಮ ಜಾಗ್ರತೆಯನ್ನು ನೀವು ಮಾಡಬೇಕು, ಪೋಷಕರು ಸ್ವಲ್ಪ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಂತ ನಿಮಗೆ ಹೇಳ್ತಾ ಇದ್ದೇನೆ. ಇಷ್ಟು ವರ್ಷಗಳಲ್ಲಿ ನಾವು, ನಿಮಗೆ ಗೊತ್ತಿದೆ, ಇಲ್ಲಿ ಪುಸ್ತಕದ ರಾಶಿಗಳು ಬಹಳಷ್ಟು ಎತ್ತರ ಉಚಿತವಾದಂಥ ಪುಸ್ತಕಗಳು ಕೊಡ್ತಾ ಇತ್ತು, ಬ್ಯಾಗ್ಗಳ ರಾಶಿಯನ್ನು ನಾವು ಕಾಣ್ತಾ ಇದ್ದೆವು. ಅದೇ ರೀತಿ ವಿದ್ಯಾರ್ಥಿಗಳ ಸಾಲು ಬಹಳ ದೊಡ್ಡ ಸಾಲಾಗಿತ್ತು. ಆದರೆ ಇವತ್ತು ಬರೀ 15 ಮಕ್ಕಳು ಮಾತ್ರ, ಕೇವಲ ಬ್ಯಾಗ್ಗಳನ್ನು ಮಾತ್ರ, ಇದರಲ್ಲಿ ಪುಸ್ತಕ ಇರಲ್ಲ. ಸುಮಾರು 900 ರೂಪಾಯಿ ಬೆಲೆ ಬಾಳುವಂಥ ಒಂದು ಬ್ಯಾಗನ್ನು ನಿಮಗೆ ಈ ವರ್ಷ ನಾವು ಕೊಡ್ತಾ ಇದ್ದೇವೆ. ಇನ್ನು ಬರುವಂಥ 2-3 ವರ್ಷಗಳಿಗೆ ಏನು ನಿಮಗೆ ಮಕ್ಕಳಿಗೆ ತೊಂದರೆ ಆಗಲಿಕ್ಕಿಲ್ಲ, ಒಳ್ಳೆಯ ಬ್ಯಾಗನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಧ್ಯಕ್ಷರು ಹೇಳಿದಾಗೆ ಸ್ವಲ್ಪ ಹಣಕಾಸಿನ ಒಂದು ನೆರವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಮತ್ತು 2 ವಿದ್ಯಾರ್ಥಿಗಳು ಇವತ್ತು ಅಭಿನಂದನೆಗೆ ಕೂಡ ಪಾತ್ರರಾಗಿದ್ದಾರೆ. ಕಳೆದ ವರ್ಷ SLCಯಲ್ಲಿ ಗರಿಷ್ಠ ಅಂಕಗಳಲ್ಲಿ ತೇರ್ಗಡೆದಂಥ 2 ವಿದ್ಯಾರ್ಥಿಗಳನ್ನು ನಾವು ಇವತ್ತು ಅಭಿನಂದಿಸಲಿಕ್ಕಿದ್ದೇವೆ. ಪ್ರಾರಂಭದಲ್ಲಿ ಅಭಿನಂದಿಸುವಂಥ 2 ವಿದ್ಯಾರ್ಥಿಗಳು, ಅನನ್ಯ, ಕಳೆದ ವರ್ಷದ ನಮ್ಮ ದತ್ತು ಮಕ್ಕಳು SLC ಪಬ್ಲಿಕ್ ಪರೀಕ್ಷೆಯಲ್ಲಿ ಗರಿಷ್ಠ, ಅಂದರೆ ಅದು ಉನ್ನತ ಸ್ಥಾನ ಅಂತಲೇ ಹೇಳೋದಿಲ್ಲ, ಉನ್ನತ ಸ್ಥಾನ ಬರಬೇಕಾದ್ರೆ 85%ಗಿಂತ ಹೆಚ್ಚು ಬರಬೇಕು. ಬಹುಶಃ 1% ವ್ಯತ್ಯಾಸವನ್ನು ನಮ್ಮ ಅನನ್ಯ ಭಾಳ ಕಷ್ಟದಲ್ಲಿ, ಭಾಳವರಿಗೆ ಬೇಸರ ಆಗಿರ್ಬೋದು, 1% ಕಡಿಮೆ ಆಯಿತು ಅಂತ ಹೇಳಿಕೊಂಡು ತೊಂದರೆ ಇಲ್ಲ, ಯಾಕಂದರೆ ಅವಳ ಪ್ರಯತ್ನವನ್ನು ಅವಳು ಪ್ರಾಮಾಣಿಕವಾಗಿ ಮಾಡಿದ್ದಾಳೆ, ಭಾಳ ಕಷ್ಟಪಟ್ಟಿದ್ದಾಳೆ. ಆದರೆ ಇವತ್ತು 84% ತೆಕ್ಕೊಂಡು ಗರಿಷ್ಠ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ನಮ್ಮ ಅನನ್ಯ. ಡಾಕ್ಟರ್ ಆನಂದ ಪೂಜಾರಿ ಅಸೈ ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ನೊಬ್ಬಳು ಸುಧೃತಿ, ಡಾಕ್ಟರ್ ಸುನೀಲ್ ಪೂಜಾರಿ, ಇಬ್ಬರು ಕೂಡ ಅವಳು 75%. ತೊಂದರೆ ಇಲ್ಲ, ನಮ್ಮ ಪಾಲಿಗೆ ಅದು ಗರಿಷ್ಠ ಅಂಕ ಅಂತ ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಮುಂದಿನ PUC ತರಗತಿಗಳಲ್ಲಿ ಇನ್ನಷ್ಟು ಹೆಚ್ಚು ಅಂಕ ತೆಗೊಳ್ಳಿಕ್ಕೆ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೇನೆ.
ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯ ಎಲ್ಲ ಅಧ್ಯಕ್ಷರು ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ಈ ಒಂದು ದತ್ತು ಸ್ವೀಕಾರವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೋಕ್ಷಿತ್, ನಿಶ್ಮಿತಾ, ವರುಣ್ ರಾಜ್, ಆದಿತ್ಯ, ನಿಶಾಂತ್, ನಿರೀಕ್ಷಾ ಮತ್ತು ನಿಖಿಲ್. ವೇದಿಕೆಯ ಸಲಹೆಗಾರರು ಆಗಿರ್ತಕ್ಕಂಥ KP ಸುರೇಶ್ ಮತ್ತು ಕೊಲ್ಯ ಬಿಲ್ಲವ ಸಂಘದ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಗೋಪಾಲ್ ದಯವಿಟ್ಟು ವೇದಿಕೆ ಬರಬೇಕು. ಇಬ್ಬರಿಗೂ ಕೂಡ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಕೊಡ್ತಿದ್ದೇನೆ. ಹಾಗೆ ನಮ್ಮ ಕೋಶಾಧಿಕಾರಿಯಾಗಿರ್ತಕ್ಕಂಥ ಲಕ್ಷ್ಮಣ್ ಪೂಜಾರಿ ದಯವಿಟ್ಟು ವೇದಿಕೆ ಬರಬೇಕು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ ತಕ್ಕೊಟ್ಟು ಎಂಕಲ್ಲ 20ನೇ ವರ್ಷದ ಈ ದತ್ತು ಚಾಲನೆ ಕರಿನ 20 ವರ್ಷದ ಪಿರಪೋಂಡ ಒಂಜಿ ಕೇಟಿಸುವರ ನೇತೃತ್ವದ ಒಂಜಿ 10-15 ಜನ ಇತ್ತಿನ ಅಂಚಿನ ವೇದಿಕೆ ಇನಿ 14 ಗ್ರಾಮಡು ಸುಮಾರು 500-600 ಸದಸ್ಯತ್ವವನ್ನು ಹೊಂದಿದ್ದು ಬಹುಶಃ ಒಂದೊಂಜಿ ಈ ಕ್ಷೇತ್ರಡೆ ಮಲ್ಲ ಕುಟುಂಬ ಅಂತ ಪನೋಲಿ ಬಿಲ್ಲವೇರು ಮಾತಾ ಒಗ್ಗಟ್ಟು ಉಪ್ಪುನ ನಮಕ್ ದೆತ್ತು ತೋಜೊಂದುಂಡು. ಬಹುಶಃ ಎಂಕಲ ಈ ಬ್ರಹ್ಮಶ್ರೀದ ಮೂಲ ಉದ್ದೇಶನೇ ಜೋಕುಲ್ನ ದತ್ತು ಶಾಲೆ ಕಲ್ಪನೆ ಭಾರಿ ಬಂಗೈತಿನ ಜೋಕ್ಲಿಗೆ ಬರವು ಕಮ್ಮಿ ಆದ ಬಲ್ಲಿ ಬಂದು ಒಂಜೇ ಒಂಜಿ ಉದ್ದೇಶ ಎಂಕಲ್ ಈ 14 ಗ್ರಾಮದ ಮೂಲೆ ಮೂಲೆಗೆ ಹೋದು ಕೇಟಿಸುವರರು ಆ ಪುರ್ತುಡು ತನ್ನ ವಾ ಬೇರೆಲ್ಲ ಇತ್ತಿಲ್ಲ ಬಿಡ್ದು ಯಾರು ಆರು ಜೀವನ ಎಂಕಲ್ ಪೂರ ಒಟ್ಟಿಗೆ ಹೋದು ಆ ಕಡು ಬಡತನದಕ್ಲೇನು ಜೋಕ್ಲೇನು ನಾಡ್ದು ಸುಮಾರು 85 ಜೋಕ್ಲೆಲ್ಲ ದೊಡ್ಡ ದಿನ ಉಂಡು. ಕಾಲಕ್ರಮೇಣ ನಮ್ಮ ಬಿಲ್ಲವರು ಒಂಜಾತು ದುಂಬದ್ದು 5 ಜೋಕುಲು 40 ಜೋಕುಲು ಪಡೆದು 15 ವರ್ಷ ಆನಾಗ ಅವು 30 ಜೋಕುಲೆ ಬತ್ತದು ಎತ್ತುನಾಡ ನಮ್ಮ ಬಿಲ್ಲವರು ಮುಂದುವರಿದಿರೋದು ಎಂಗಲ ಲೆಕ್ಕ. ಅಂಚೆನೆ ಈ ಕೊರೋನಾ ಮಹಾಮಾರಿ 2 ವರ್ಷ ಅಧ್ಯಕ್ಷರನ್ನ ಪಾತ್ರೆಗೆ ಹೋಗೊಟ್ಟದು ಎಂಕಲು ಈ ದತ್ತು ಸಂಚಾರ ಒಂಜಿ ಸ್ಥಗಿತ ಬಂತ. ಬಹುಶಃ ಕೊರೋನಾ ಈ ಸರ್ತಿ ಒಂಜಿ 1% ಬತ್ತಿರಾದ್ರ ಶಾಲೆ ಕೂಡ ಶುರುವಾದ್ರ ಈ ಸಾರಿ ಅಧ್ಯಕ್ಷರು ಬಂದಿರು ನಮ್ಮ ದತ್ತು ಸಂಚಾಲಕರೇ ನಮ್ಮ ಮಾಸ್ಟರ್ಲ ಒಟ್ಟಿಗೆ ಸೇರ್ದು ಬಂದಿರು ನಮ್ಮ 10ನೇ ಕ್ಲಾಸ್ನ ಜೋಕ್ಲಿನ ದತ್ತುದ ನೆಕ್ ಪಾಡ್ದು ಈ ಸಾರಿ 14 ಜೋಕುಲು ಬಹುಶಃ ಮಾಸ್ಟರ್ 14 ಜೋಕ್ಲಿನ ದತ್ತುದ ಹಕ್ಲಿಗೆ ಶಾಲಾ ಫೀಸು ಅಂಚನೆ ಬ್ಯಾಗ್ ಕೊರ್ದು ಈ 20ನೇ ವರ್ಷನ ಸರಳ ರೀತಿ ಆಚರಣೆ ಬಂದದಲ್ಲ. ಬಹುಶಃ ಎಂಕಲ ಈ 20ನೇ ವರ್ಷ ಭಾರಿ ವಿಜೃಂಭಣೆ ಆತೋಡು ದಯಪಂಡ ಜೀವನ್ ಕುಮಾರ್ ಪನ್ಲಕ್ಕನೆ ಎಂಕಲ ವೇದಿಕೆಡು ಇನ್ನೊಂಜಿ ಪರ್ಬ ಈ ದತ್ತು ಸಂಚಾಲನೆ ಬಂಡ ಪರ್ಬ. ಈ
ಪರ್ಬಣಿ ಎಂಕಲ ದತ್ತು ಸಂಚಾರದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಉದ್ದೇಶ ಅಂತ ಮಾಡಿ ಇನಿ 20 ವರ್ಷ ಕರೆಂಡು ನನ್ನ ದುಂಬಗ್ ಒಂಜಿ 25 ವರ್ಷ ಅಂಚನೆ 50 ವರ್ಷ ನಮ್ಮ ಈ ಬಿಲ್ಲ ವೇದಿಕೆ ಇಂಚನೆ ಮೆರಗಡು ನನಾತ್ ನಮ್ಮ ಬಿಲ್ಲ ವೇದಿಕೆ ಎಡೆ ಬೇಲಾವಡು ನಿಕ್ಲ ಮಾತ ಎಂಕ್ಲಿಗೆ ಸಹಕಾರ ಅಗತ್ಯ. ಇವತ್ತು ಈ ಒಂದು ಕಾರ್ಯಕ್ರಮ ಈಗಾಗಲೇ ಹೇಳಿರುವಂತೆ ಸರಳವಾಗಿ ಆಚರಣೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಅಧ್ಯಕ್ಷರು, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರು, ಹಾಗೆ ಸಾಮಾಜಿಕ ಧುರೀಣರು, ಈ ಭಾಗದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆದರ್ಶ ಪ್ರಾಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಆತ್ಮೀಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ KT ಸುವರ್ಣರವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೀನಿ. ಇರುವ ವರ್ಷದಿಂಚಿ ಈ ದತ್ತು ಕಾರ್ಯಕ್ರಮ ಅಂಜನೆ ಕ್ರೀಡಾಕೂಟ ಈ ಒಂಜಿ ಮುಖ್ಯವಾದ 2 ಕಾರ್ಯಕ್ರಮನು ಪ್ರತಿ ವರ್ಷ ಮಲ್ತೊಂದು ಬೈದ ಕರಿ ವರ್ಷಲ ದತ್ತು ಕಾರ್ಯಕ್ರಮ ಸಾಧಾರಣ ಮಲ್ತೊಂದು ಈ ವರ್ಷೋಡು ಹೊಸತ್ತು ಜೋಕ್ಲನ್ನ ದತ್ತು ಸ್ವೀಕಾರ ಮಲ್ಪಂದೆ ಕರಿ ವರ್ಷೋಡು ಒರಿನ ಕೆಲವು ಹೊಸತ್ತು ಉಂಡು ಇಜ್ಜಿಂದಿಜ್ಜಿ ಅಂಜದ ಕೆಲವು ಒರಿನ ಜೋಕ್ಲನ್ನ ಮಾತ್ರ ಈ ಸಾರ್ತಿ ಅಗಲೆಗೆ ಆರ್ಥಿಕ ನೆರವು ಕುರಿತು ದತ್ತು ಸ್ವೀಕಾರ ಮಾಡ್ತೊಂದಿಲ್ಲ. ಈ ಉಳ್ಳಾಲ ಪರಿಸರಡು ಎಂಗಳು ಮಸ್ತ್ ಜೋಕ್ಲು ಮಸ್ತ್ ಜೋಕ್ಲು ತಿಕ್ಕೊಂದಿತ್ತ ಎಂಗಳು ಐನ ವಿಸಿಟ್ಗೆ ಪೋಣಾಗ ಎಂಗಳನ್ನ ಸಂಪರ್ಕಕ್ಕೆ ಪೋಣಾಗ ಮಸ್ತ್ ಪಾಪದಗಳು ತಿಕ್ಕೊಂದಿತ್ತೆ. ಆಂಡ ಇತ್ತದ ಪರಿಸ್ಥಿತಿ ಇತ್ತೆ ಪಂಡ್ ಲೆಕ್ಕಣಿ ಮಸ್ತ್ ಪಂಡ ಐತೆ ಕಲ್ಪನಂಚಿನ ಸರ್ಕಾರದ ಫೆಸಿಲಿಟಿಲ ಮಸ್ತ್ ಉಂಡು. ಅಂಜನೆ ಜೋಕುಲು ಅಪ್ಪೆ ಅಮ್ಮೆ ವಿದ್ಯೆಗೆ ಪ್ರೋತ್ಸಾಹ ಕೊರದು ಪ್ರತಿ ಜೋಕುಲನ ವಿದ್ಯಾಭ್ಯಾಸ ಕಲ್ಪನಂಚಿನ ವ್ಯವಸ್ಥೆ ಮಲ್ತೊಂದುಲೆ ಎಂಗ್ಳು ಇನ್ನು ದತ್ತು ಸ್ವೀಕಾರ ತಂದೆ ಯಾನ್ ಸತೀಶ್ಗರ್ ಇಂಗ್ಳು ಮಾತ ಸುರೇಶ್ವರಿ ಇಂಗ್ಳು ಮಾತ ಬೇತೆ ಬೇತೆ ಎಂಗ್ಳ ತೀರ್ನಾಥ್ ಈತ ಕೆಲವು ಜನ ಬತ್ತದ ಇಲ್ಲಡೆ ಬತ್ತದ ಆರ್ಥಿಕ ಇಲ್ಲು ಕಟ್ಟಣ ಕರ್ಸರ್ತಿಲ್ಲ ಒಂಜಿ ಇಲ್ಲು ಕಟ್ಟಣ ಮಾಡಣ ಕರ್ಕೆರೆಗಳು ಸೇರಿದ ಒಂಜಿ ಮಾಡು ಮಲ್ಪನಲ್ಲ ಹೆಲ್ತ್ದ ವಿಷಯವಿಲ್ಲ ಮತ್ತು ಕೆಲವು ಮಲ್ಲೆಡ ಆಯ್ಜೆಂಡಲ್ಲ ಸಾಧಾರಣ ನೆಟ್ಟು ಕೊರೊಂದು ಪ್ರತಿ ಒಂಜಿ ಜೋಕ್ಲ ಜಾತಿ ನೆಣ್ಣು ತೂವಂದೆ ಪ್ರತಿ ಒರೆಗಳ ಕೊರೊಂದುಲ್ಲ ಎಂಕ್ಲ ತೀರ್ನಾಥ್ ಎಂಕ್ಲ ತಾಕತ್ತಿರದ ಎಂಕ್ಲ ಉತ್ಪತ್ತಿದ 70% ಜಾಸ್ತಿ ಕೊರೊಂದುಲ್ಲ ಅಂಚಿನ ಕೆಲಸನು ಎಂಗಳು ಪಂಡ ದೇವರಿಗೆ ಸಮಾನ ಆದ ಪ್ರಚಾರಗೂ ಓವೇ ತಿಂಜ ಕೊರ್ತು ಜಂಗಳು ಪಂಡ ಅಂದು ಮಾತ್ರ ಈ ಇನ್ನು ದತ್ತು ಸ್ವೀಕಾರದನ್ನು ಮಾತ್ರ ಒಂಜಿ ಈ ರೀತಿ ಕೊರ್ಪತ್ತಂದೆ ಬೇತೆ ಬೇತೆ ಸಹಕಾರವನ್ನು ಮಾಡ್ತೊಂದು ಬೈದ ಅಂಜನೆ ಆ ದೇವೇರ್ನ ನಮ್ಮ ಸಮಿತಿ ಒಂಜಿ ಎಡ್ಡೆ 20-30 ಜನ ಆರ್ತಿ ನೆಟ್ಟು ಎಡ್ಡೆ ರೀತಿದ ಆ ಒಂಜಿ ಟೀಮುಡು ಜೀವನ್ ಸತೀಶ್ ಮಕ್ಕಳು ಮಾತ ಅರಿಸಿಕೊಂಡೋಲಿ ಲಕ್ಷ್ಮಣ್ ಅವಡು ಇಂಗ್ಳು ಮಾತ ಒಂಜಿ ಟೀಮ್ ಆದ ಮಕ್ಕಳು ಬೇಲೆ ಮಂತೊಂದುಲೆ ಪಂಡ ಎಂಕೈತೆ ಯಾನ್ ಬೇತೆ ರೀತಿಡು ಬ್ಯಾಕ್ವರ್ಡ್ ಕಮಿಟಿದ ನೆಟ್ಟು ಬೇತೆ ಅಂದುಕೊಂಡಲ್ಲ ಈ ಬೇಲೆನು ಅಕ್ಕಲೆ ಮಲ್ತೊಂದು ಮುಂದುವರೆದಂದಲು ನನ್ನ ದುಂಬುಗೈನ ಅಕ್ಕಲೆ ಮುಂದುವರಿಸೇರಲ್ಲ ಒಳ್ಳೆರು ಅಂಜಾದ ನನ್ನ ಎಡ್ಡೆ ರೀತಿಯಲ್ಲಿ ನನ್ನ ದುಂಬುಗು ಕೊಂಡೋದು ನಾನಾತ ನೆಟ್ಟು ಜೋಕ್ಲಿಗೆ ಜಾಸ್ತಿ ಆರ್ಥಿಕ ನೆನ್ನೆ ಸಹಾಯ ಮಾಡ್ತದೆ ಈ ಒಂಜಿ ಸಮಾಜದ ಆರ್ಥಿಕ ಹಿಂದುಳಿದ ವರ್ಗದ ಬಂಡ ಯಾನ ಆರ್ಥಿಕವಾದಿಲ್ಲ ಹಿಂದುಳಿದ ವರ್ಗದಲ್ಲ ಬ್ಯಾಕ್ವರ್ಡ್ ಕಮಿಟಿದ ಕ್ಲಾಸಲ್ಲ ಎಂಕ್ಲ ದೇವ್ರ ದಯಟು ಅವೇ ನಿಕ್ಕ ಹಿಂಗೆ ಆ ಅಂದುಲ ತಿಕ್ಕದಂಡು ಆ ಸೇವೆ ಮಲ್ಪುಣಂಚಿನ ಸೌಭಾಗ್ಯಗಳ ತಿಕ್ಕದಂಡು ಅಂಚಾದ ಮಾತ ಇನಿ ಆ ಜೋಕ್ಲೆ ಕವಾಡು ಅಕ್ಲ ಅಪ್ಪೆ ಮಾಡು ಮಾತ್ರಲ್ಲ ದೇವೇರು ಆರೋಗ್ಯ ಕೊರಡು ಆ ಕೊರೋನಾ ಮಲ್ಪುಣ ಆ ನೆಣ್ಣು ದೂರ ಮಲ್ತದು ನಂಗೆ ಮಾತ್ರಲ್ಲ ನಮ್ಮ ಆತ ಸಮಾಜ ಅವಡು ಮಾತ್ರಲ್ಲ ಎಡ್ಡೆ ಮಲ್ಪಂಡು ಆ ದೇವರಡ ನಟ್ಟೊಂದು ಎನ್ನೊಂದು ಪಾತ್ರ ಮುಗಿಪೇ ಜೈ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಈ ಒಂದು ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತಾ ಸ್ಥಾನವನ್ನು ವಹಿಸಿ ನಮ್ಮ ಈ ಒಂದು ಸಂಸ್ಥೆಯ ಬಗ್ಗೆ ಮತ್ತು ಮಕ್ಕಳಿಗೆ ನೀಡುವಂಥ ಇಂಥ ಒಂದು ಪ್ರೋತ್ಸಾಹದಾಯಕ ಒಂದು ಯೋಜನೆಯ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿರ್ತಕ್ಕಂಥ ಸನ್ಮಾನ್ಯ KT ಸುವರ್ಣ ಇವರಿಗೆ ವಂದನೆಗಳು. ಈ ಕಾರ್ಯಕ್ರಮದ ನಾವು ಅಂತಿಮ ಹಂತದಲ್ಲಿದ್ದೇವೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ವತಿಯಿಂದ ಈ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು 50-60 ಮಕ್ಕಳನ್ನು ದತ್ತು ಸ್ವೀಕಾರ ಮಾಡುವಂಥ ಸುಮಾರು 2.5-3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರ ಶಾಲಾ ಫೀಸಿನಿಂದ ಹಿಡಿದು
ಬ್ಯಾಗ್, ಕೊಡೆ, ಪುಸ್ತಕ, ಸ್ಟೇಷನರಿ ಇದನ್ನೆಲ್ಲವನ್ನು ನಾವು ಅವರಿಗೆ ಸಂಪೂರ್ಣವಾಗಿ ನೀಡ್ಕೊಂಡು ಬಂದಿದ್ದೇವೆ. ಅಷ್ಟೇ ಅಲ್ಲದೆ ವರ್ಷಕ್ಕೆ ನಮ್ಮ ದತ್ತು ಸಂಚಾಲಕರಾಗಿರ್ತಕ್ಕಂಥ ಆನಂದ್ ಮಾಸ್ಟರ್ ಅವರು ಅವರ ಮಕ್ಕಳ ಒಂದು ಸಭೆಯನ್ನು ಕರೆಯುವಂಥದ್ದು. ದತ್ತು ಸ್ವೀಕಾರ ಅಂದರೆ ಅವರಿಗೆ ಅವರ ಮಕ್ಕಳ ರೀತಿಯಲ್ಲಿ ಆಗಿದೆ ಅವರಿಗೆ. ಆ ಮಕ್ಕಳಿಗೆ ಒಂದು ಮೀಟಿಂಗನ್ನು ಕರೆದು ಮಕ್ಕಳಿಗೆ ಜೋರು ಮಾಡುವಂಥದ್ದು ಕೂಡ ನೋಡಿದ್ದೇವೆ. ಅವರು ಯಾಕೆ ನೀವು ಫೈಲ್ ಆಗಿದ್ದೀರಿ ಅಥವಾ ಕಮ್ಮಿ ಯಾಕೆ ಮಾರ್ಕ್ಸ್ ಬಂದಿದೆ ಎಲ್ಲವನ್ನು ಆ ಮಕ್ಕಳ ಬಗ್ಗೆ ಅವರು ಕೂಲಂಕುಷವಾಗಿ ಅವರ ಒಂದು ಪರೀಕ್ಷೆಯ ರಿಸಲ್ಟನ್ನು ತೇರ್ಗಡೆ ಆಗುವಂಥದ್ದನ್ನೆಲ್ಲವನ್ನು ನೋಡ್ಕೊಂಡು ಬಂದಿದ್ದಾರೆ. ಇದನ್ನು ಒಂದಷ್ಟು ಬೇಸರದ ಸಂಗತಿ ಅಂದರೆ ಇವತ್ತು ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಏನು ಸವಲತ್ತುಗಳು ಸಿಗುತ್ತದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ 100ಕ್ಕೆ 100 ಜನ ಬರ್ತಾರೆ, 100ಕ್ಕೆ 100 ಜನ ಬರ್ತಾರೆ. ಆದರೆ ನಾವು ಮೀಟಿಂಗ್ ಕರೆಯುವಾಗ ಅಲ್ಲಿ ಒಂದು 60%, 70% ಜನ ಬರುವಂಥದ್ದು. ಮಕ್ಕಳು ಬರ್ತೇವೆ ಅಂತ ಹೇಳಿದರೂ ಕೂಡ ಅವತ್ತು ಬರುವುದಿಲ್ಲ. ನಾವು ನಮ್ಮ ಸಮಯವನ್ನು ನಮ್ಮ ಕಾರ್ಯಕ್ರಮ ಏನು ಕೆಲಸ ಇದ್ದರೂ ಕೂಡ ಬಿಟ್ಟು ಆ ಸಭೆಗೆ ನಾವು ಬರ್ತೇವೆ. ಆದರೆ ಕೆಲವೊಂದು ಮಕ್ಕಳು ಬರ್ತಾರೆ, ಆದರೆ ತುಂಬ ಮಕ್ಕಳು ಬರ್ತಾ ಇಲ್ಲ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿನಂತಿ ಮಾಡುವಂಥದ್ದು, ಈ ಕೊರೋನಾದ ಇದು ಇರುವುದರಿಂದ ನಾವು ಸಭೆಯನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೆಲ್ಲ ನಿವಾರಣೆಯಾಗಿ ಮುಂದೆ ಶಾಲೆಗಳು ಎಲ್ಲ 1ರ ತರಗತಿಯಲ್ಲಿ ಪುನರಾರಂಭ ಆದ ಬಳಿಕ ದಯವಿಟ್ಟು ನಾವು ಯಾವ ಸಭೆಗೆ ನಮ್ಮ ದತ್ತು ಸಂಚಾಲಕರಿರ್ತಕ್ಕಂಥ ಆನಂದ್ ಮಾಸ್ಟರ್ ಅವರು ಕರೀತಾರೆ, ದಯವಿಟ್ಟು ನೀವು ಆ ಸಭೆಗೆ ಬರಬೇಕು. ಆ ಮಕ್ಕಳ ಕೇವಲ ಒಂದು ಶಿಕ್ಷಣ ಮಾತ್ರ ಅಲ್ಲ, ಅವರ ಬಾಕಿಯ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಕೂಡ ಅಲ್ಲಿ ನಾವು ಮಾಹಿತಿಯನ್ನು ಅವರಿಗೆ ಕೆಲವೊಂದು ಬೆಳವಣಿಗೆಗಳನ್ನು ನಾವು ತಿಳಿಸ್ತೇವೆ. ಅದಕ್ಕೋಸ್ಕರ ಅಂಥ ಸಭೆಗಳಿಗೆ ಕೂಡ ನೀವು ಬರಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ KT ಸುವರ್ಣ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಅರ್ಪಣೆ ಮಾಡ್ತಿದ್ದೇನೆ.